ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಜನಸಾಮಾನ್ಯರ ಮೇಲೆ ಏಕಾಏಕಿಯಾಗಿ ಕಾರ್ಯಾಚರಣೆಗಿಳಿದಿರುವುದು ಖಂಡನೀಯ ಅಂತ ಮಂಗಳೂರು ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮಾಸ್ಕ್ ಧಾರಣೆ ವಿಚಾರದಲ್ಲಿ ಬಡವರನ್ನ ಟಾರ್ಗೆಟ್ ಮಾಡೋದನ್ನ ನಾವೆಲ್ಲರೂ ಖಂಡಿಸಬೇಕು. ಜಿಲ್ಲಾಧಿಕಾರಿಗಳು ಜಾಗೃತಿ ಮೂಡಿಸೋದು ಒಳ್ಳೆಯ ಉದ್ದೇಶವೇ, ಆದರೆ ಈ ರೀತಿಯಾಗಿ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ನಡೆಸೋದು ಸರಿಯಲ್ಲ ಅಂತ ಹೇಳಿದರು. ಡಿಸಿ ಅವರು ಏಕಾಏಕಿಯಾಗಿ ಪಬ್ಲಿಕ್ ಜಾಗಗಳಿಗೆ ಹೋಗಿ ಜನಸಾಮಾನ್ಯರ ಮೇಲೆ ತುಂಬ ಅವರು ಮಾಡಿದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ, ಬಟ್ ಅವರು ಯಾವ ರೀತಿ ಮಾತಾಡಿದ್ದಾರೆ, ಯಾವ ರೀತಿ ಅವರು ವರ್ತನೆ ಮಾಡಿದ್ದಾರೆ ಅದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಒಳ್ಳೆಯ ಉದ್ದೇಶ ಆದರೆ ಅದಕ್ಕೆ ಒಂದು ನಿಯಮ ಇದೆ, ಬಿಹೇವ್ ಮಾಡಲಿಕ್ಕೆ ಒಂದು ರೀತಿ ಇದೆ. ಅವರು ಡಿಸಿ ಮಂಗಳೂರಿಗೆ ಹಾಗಿರುವಾಗ ಅವರು ಒಂದು ಜನಸಾಮಾನ್ಯರಾಗಿ ಕಾಮನ್ ಮ್ಯಾನ್ ಆಗಿ ಬಿಹೇವ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಹುಡುಗ ಯಾರಿದ್ದಾನೆ ಅವನನ್ನು ಎಳ್ಕೊಂಡು ಇವರು ಜೀಪಲ್ಲಿ ಹಾಕೋದು ನೋಡಿದರೆ ಅವನೇನೋ ಒಂದು ಉಗ್ರಗಾಮಿ ಥರ ಅಥವಾ ಏನೋ ಒಂದು ದೊಡ್ಡ ಕ್ರೈಮ್ ಮಾಡಿದಾಗೆ ಬಿಹೇವ್ ಮಾಡ್ತಾ ನಾವು ಕಂಡಿದ್ದೇವೆ ನಿನ್ನೆ. ಸೊ ಇದು ಸಹಿಸಲಿಕ್ಕೆ ಖಂಡಿತ ಆಗೋದಿಲ್ಲ. ಇರ್ಬೋದು ಇವರು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತಾರೆ ಅದನ್ನು ಎಲ್ರಿಗೂ ಅಪ್ಲಿಕೇಬಲ್ ಮಾಡಬೇಕು. ಒಂದು ಕಡೆ ಯಕ್ಷಗಾನ ಆಗ್ತದೆ, ಒಂದು ಕಡೆ ಉರುಸ್ ಆಗ್ತದೆ, ಒಂದು ಕಡೆ ಶಾಂತಮಾರಿ ಆಗ್ತದೆ, ಒಂದು ಕಡೆ ಜಾತ್ರೆ ಆಗ್ತದೆ. ಇದಕ್ಕೆಲ್ಲ ಪರ್ಮಿಷನ್ಗಳನ್ನು ಕೊಡ್ತಾರೆ. ಅಲ್ಲಿ ಯಾವ ಕಾಯ್ದೆ ನಿಯಮಗಳನ್ನು ಇವರು ಅನುಸರಿಸುವುದಿಲ್ಲ. ಆದರೆ ಏಕಾಏಕಿ ಜನರ ಗಮನಕ್ಕೆ ತರದೆ ಇವರು ಈ ರೀತಿ ದಾಳಿ ಮಾಡಿ